ಕೊಟ್ಟಾರ ಚೌಕಿಯಲ್ಲಿ ದುಷ್ಕರ್ಮಿಗಳ ದಾಳಿಗೊಳಗಾಗಿದ್ದ ಮೊಹಮ್ಮದ್ ಬಶೀರ್ರನ್ನು ಬದುಕಿಸುವ ಪ್ರಯತ್ನ ಸಫಲವಾಗಿಲ್ಲ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಬಶೀರ್ ರವಿವಾರದಂದು ಬೆಳಿಗ್ಗೆ ಮೃತಪಟ್ಟಿದ್ದು, ಅಂತಿಮ ದರ್ಶನವನ್ನು ಜನಪ್ರತಿನಿಧಿಗಳು ಸೇರಿದಂತೆ ಸಾವಿರಾರು ಮಂದಿ ಪಡೆದುಕೊಂಡಿದ್ದಾರೆ. ಮೃತದೇಹದ ಅಂತ್ಯ ಸಂಸ್ಕಾರ ಕೂಳೂರಿನ ಜುಮಾ ಮಸೀದಿಯಲ್ಲಿ ನೆರವೇರಿತು. ಮಂಗಳೂರಿನ ಕೊಟ್ಟಾರ ಚೌಕಿ ಬಳಿ ಫಾಸ್ಟ್ ಫುಡ್ ವ್ಯವಹಾರ ನಡೆಸುತ್ತಿದ್ದ ಬಶೀರ್ ಜನವರಿ 3ರಂದು ರಾತ್ರಿ 9:30 ಸುಮಾರಿಗೆ ವ್ಯವಹಾರ ಮುಗಿಸಿ ಮನೆಯತ್ತ ಸಾಗುತ್ತಿದ್ದಾಗ 4 ದುಷ್ಕರ್ಮಿಗಳಿಂದ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿದ್ರು. ಬಳಿಕ ಬಶೀರ್ ಅವರನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆಗೆ ಸ್ಪಂದಿಸದೆ ಬಶೀರ್ ರವಿವಾರದಂದು ಬೆಳಿಗ್ಗೆ ಕೊನೆಯುಸಿರೆಳೆದರು. ಮೃತದೇಹ ವೀಕ್ಷಿಸಲು ಕುಟುಂಬ ಸದಸ್ಯರು ಹಾಗೂ ವಿವಿಧ ಸಂಘಟನೆಯ ಸಾವಿರಾರು ಕಾರ್ಯಕರ್ತರು ಆಸ್ಪತ್ರೆಯ ಶವಾಗಾರ ಬಳಿ ಸೇರಿದ್ರು. ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದವಾಗದ ರೀತಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ಮೃತದೇಹವನ್ನ ಆಂಬ್ಯುಲೆನ್ಸ್ ಮೂಲಕ ಮನೆಗೆ ಸಾಗಿಸಲಾಗಿತ್ತು. ಬಶೀರ್ ಮನೆಯಲ್ಲಿ ಮೃತದೇಹವನ್ನ ಮಧ್ಯಾಹ್ನ 4 ಗಂಟೆಯವರೆಗೆ ಇಡಲಾಗಿತ್ತು. ಆ ಸಮಯದಲ್ಲಿ ಮಹಿಳೆಯರಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಬಳಿಕ ಮೃತದೇಹವನ್ನ ಕೂಳೂರು ಮೊಹಿಯುದ್ದೀನ್ ಜುಮಾ ಮಸೀದಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ವಿದೇಶದಲ್ಲಿ ಪುತ್ರನ ಆಗಮನದ ಬಳಿಕ ಕೂಳೂರು ಮೊಹಿಯುದ್ದೀನ್ ಜುಮಾ ಮಸೀದಿಯಲ್ಲಿ ದಫನ ಕ್ರಿಯೆ ನಡೆಯಿತು. ಬಶೀರ್ ಸಾವನ್ನಪ್ಪಿದ ಬಳಿಕ ಮೃತದೇಹವಿದ್ದ ಖಾಸಗಿ ಆಸ್ಪತ್ರೆಗೆ ಸಚಿವ ಯುಟಿ ಖಾದರ್, ಶಾಸಕ ಮೊಯ್ತೀನ್ ಪಾವಾ, ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಸೇರಿದಂತೆ ಹಲವು ಗಣ್ಯರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ರು. ಶಾಂತಿ ಕಾಪಾಡುವಂತೆ ಜನತೆಯಲ್ಲಿ ಸಚಿವ ಯುಟಿ ಖಾದರ್, ಶಾಸಕ ಮೊಯ್ತೀನ್ ಪಾವಾ ಮನವಿ ಮಾಡಿದ್ದಾರೆ. ಈ ಅಂತಿಮ ದರ್ಶನವನ್ನು ಯಾರು ಮನೆ ಹತ್ರ ಹೋಗಬಾರ್ದು, ಕೂಳೂರಿನಲ್ಲಿರುವಂಥ ಮಸೀದಿಗೆ ಹೋಗಬೇಕು ಅಂತ ಹೇಳುವಂಥ ರಿಕ್ವೆಸ್ಟನ್ನು ಮಾಡಿದ್ದೇವೆ. ಇನ್ನೊಂದು ಗಂಟೆಯಲ್ಲಿ ಆತ ಬರುವಂತಹದ್ದು ಗೊತ್ತಾಗ್ತದೆ. ಬಹುಶಃ ಆ ಬರುವಂಥ ಸಾಧ್ಯತೆಗಳು ಕ್ಷೀಣಿಸ್ತಾ ಇದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಬರಲಿಲ್ಲದಿದ್ದರೆ ಸಾಯಂಕಾಲ ಅಂದರೆ 4 ಗಂಟೆಗೆ ಸುಮಾರಿಗೆ ನಮಾಜಿಗೆ ಅಲ್ಲಿ ಒಂದು ಅಂತಿಮ ದರ್ಶನ ಪಡೆಯಲಿಕ್ಕೆ ತಾವೆಲ್ಲ ಬರಬೇಕು. ಮನೆ ಹತ್ರ ಯಾರು ಹೋಗೋದು ಬೇಡ, ಯಾಕೆಂತಂದರೆ ಸಂಬಂಧಿಕರು ಮತ್ತು ಆಕಾಶಗೌಡ ಅಲ್ಲಿ ಒಂದು ಹಲ್ಲೆಗೊಳಪಟ್ಟು ತೀವ್ರ ಗಂಭೀರವಾದ ಸ್ವರೂಪದ ಗಾಯಗಳಾಗಿದ್ದು ಕಳೆದ 3 ದಿನಗಳಿಂದ ಆಸ್ಪತ್ರೆಯಲ್ಲಿ ಸರ್ಕಾರವು ಕೂಡ ಇವತ್ತು ಯಾವುದೇ ರೀತಿ ಜೀವ ಉಳಿಸಬೇಕು, ಯಾವುದೇ ಚಿಕಿತ್ಸೆ ಕೂಡ ಸರ್ಕಾರದನ್ನು ಬಯಸಂತೆ ಅದನ್ನು ನಮ್ಮ ಯಾರು ತಿಳಿಸ್ಕೊಳ್ಳಿಕ್ಕೆ ಆ ಒಂದು ಬಗ್ಗೆ ನಾವು ಅವರು ಸಂತೋಷಿಸಿಕೊಂಡು ಆ ದುಷ್ಕರ್ಮಿಗಳ ಕರ್ತನ ತೀವ್ರವಾಗಿ ಖಂಡಿಸಿ ಬಹುಶಃ ಇವತ್ತು ಈ ರೀತಿಯ ನಿರಪರಾಧಿ ಇವತ್ತು ಬರೀ ಅತ್ಯಂತ ಮತ್ತು ಅತ್ಯಂತ ನಮ್ಮ ದುಃಖದ ಇವತ್ತು ಸಂಗತಿ. ನಾನು ಇವತ್ತು ಆ ಮನೆಯವರನ್ನು ಇವತ್ತು ಅವ್ರ ಸೋದರನ್ನು ಅವ್ರ ಮಕ್ಕಳನ್ನು ಅಭಿನಂದಿಸಿ ಅವ್ರು ಹೇಳಿದ ಮಾತು ಯಾವುದಂತ ಹೇಳಿದರೆ, ನಮ್ಮಿಂದಾಗಲಿ ಅಥವಾ ನಮ್ಮ ತಂದೆಯಿಂದಾಗಲಿ ಯಾವ ವರ್ಗದವರಿಗೆ ಕೂಡ ಏನು ಕೂಡ ನೋವಾಗಬಾರ್ದು, ಅದನ್ನು ಬಿಟ್ಟು ಇನ್ನಿತರ ನಿರೋಧ ತೊಂದರೆ ಆಗಬಾರ್ದು. ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು. ಅವರಿಗೆ ಎಲ್ಲ ಧರ್ಮದವರು ಕೂಡ ಇವತ್ತು ಮಿತ್ರರಿದ್ದ ಆತ್ಮರಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಬರುವಂಥ ವಾತಾವರಣ ನಿರ್ಮಾಣ ಮಾಡುವ ಜವಾಬ್ದಾರಿ ಅಥವಾ ನಮ್ಮೆಲ್ಲರೂ ಇವತ್ತು ಜವಾಬ್ದಾರಿ. ಯಾವುದೇ ರೀತಿಯಲ್ಲೂ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯಲ್ಲೂ ಕ್ರಮ ಕೈಗೊಂಡಿತ್ತು. ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿತ್ತು. ಮೃತರ ಕುಟುಂಬಕ್ಕೆ ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಎಂದು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಹೇಳಿದರು. ದಕ್ಷಿಣ ಕನ್ನಡ ಎಲ್ಲ ನಾಗರಿಕರ ಪರವಾಗಿ ಸ್ಯಾಟರ್ಡೇ ಈಗ ಅವರಿಗೆ ಅವ್ರ ಫ್ಯಾಮಿಲಿ ಜೊತೆಗೆ ನಾವು 3ನೇ ತಾರೀಕಿಂದನೂ ನಾವು ಅವ್ರ ಜೊತೆಗೇ ಇದ್ದೀವಿ. ಬೆಳಿಗ್ಗೆ ಕೂಡ ಫಸ್ಟ್ ನಾವೇ ಬಂದು ಅವ್ರಿಗೆ ಭೇಟಿಯಾಗಿದ್ದೀವಿ, ಅವ್ರ ಜೊತೆಗೇ ಇದ್ದೀವಿ. ಈಗ ಅವ್ರದ್ದು ಫೈನಲ್ ರೈಟ್ಸ್ ಏನು ಮಾಡಬೇಕು ನಾವು ಜಿಲ್ಲಾಡಳಿತ ಅವ್ರ ಜೊತೆಗೆ ನಿಂತು ಮಾಡುವ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಎರಡನೇದು, ಈಗ ಸರ್ಕಾರದಿಂದ ಕೂಡ 10 ಲಕ್ಷ ಅವರಿಗೆ ಒಂದು ಪರಿಹಾರ ಕೂಡ ಅನೌನ್ಸ್ ಆಗಿದೆ. ಆದರೂ ಕೂಡ ನಾವು ಅವರು ಕುಟುಂಬದವ್ರ ಜೊತೆಗೆ ನಿಂತು ನಮ್ಮ ಒಂದು ನಾವು ಕೇಳ್ತಾ ಇದ್ದೀವಿ. ಮತ್ತು ನನ್ನ ಜನರಲ್ ಅಪೀಲ್ ಕೂಡ ಎಲ್ಲ ಜನರಿಗೂ ದಕ್ಷಿಣ ಕನ್ನಡ ಜೊತೆ ಈಗ ಯಾವುದೋ ಇನ್ಸಿಡೆಂಟ್ ಇದ್ದರೆ ಶಾಂತಿಯಾಗಿದೆ. ಅವ್ರ ಕುಟುಂಬದವರು ಮತ್ತು ಎಲ್ಲ ನಾಗರಿಕರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ನನ್ನ ವಿನಂತಿ ಎಲ್ಲರಿಗೂ ಕೂಡ, ಮೀಡಿಯಾ ಹೌಸಸ್ ಕೂಡ ದಯವಿಟ್ಟು ಯಾವುದೂ ಸುಳ್ಳು ಸುದ್ದಿ ಎಲ್ಲ ಸ್ಪ್ರೆಡ್ ಮಾಡುವುದು ಬೇಡ. ಬಹಳ ಒಂದು
ದುರ್ಘಟನೆ ಇನ್ಸಿಡೆಂಟ್ ಅದು ನಾವೆಲ್ಲರೂ ಕೂಡ ಇವತ್ತು ಅವರಿಗೆ ಒಂದು ಮರ್ಯಾದೆ ಕೊಡುವ ಒಂದು ವ್ಯವಸ್ಥೆ ಮಾಡಬೇಕು. ಪೊಲೀಸ್ ಬಿಗಿ ಭದ್ರತೆ ಮೂಲಕ ಬಶೀರ್ ಅವರ ಅಂತ್ಯ ಸಂಸ್ಕಾರ ನೆರವೇರಿತು. ಈ ವೇಳೆ ಸಾವಿರಾರು ಮಂದಿ ಜನತೆ ಅಂತಿಮ ನಮನ ಸಲ್ಲಿಸಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.